ಹೆಜಮಾಡಿ ಟೋಲ್ ವಿರುದ್ಧ ಬಹಳಷ್ಟು ಮಂದಿ ರಾಜಕೀಯೇತರರು ಪ್ರತಿಭಟನೆ ಎಂಬ ಪ್ರಹಸನ ನಡೆಸಿ ಇದೀಗ ಹಿಂದೆ ಸರಿದಿರುವುದು ಇತಿಹಾಸ. ಆದರೆ ಯಾವುದೇ ಕಾರಣಕ್ಕೂ ಕರ್ನಾಟಕ ರಕ್ಷಣಾ ವೇದಿಕೆ ಜನರಿಗೆ ನ್ಯಾಯ ದೊರಕುವವರೆಗೆ ಹೋರಾಟದಿಂದ ಹಿಂದೆ ಸರಿಯುವ ಮಾತೇ ಇಲ್ಲ ಎಂಬುದಾಗಿ ಎಸ್ಡಿಪಿಐ ರಾಜ್ಯ ಕಾರ್ಯದರ್ಶಿ ರಿಯಾಜ್ ಫರಂಗಿಪೇಟೆ ಟೋಲ್ ಹೋರಾಟದಿಂದ ಹಿಂದೆ ಸರಿದ ಮಂದಿಗೆ ಟಾಂಗ್ ನೀಡಿದ್ದಾರೆ. ಹೆಜಮಾಡಿ ಟೋಲ್ ವಿರುದ್ಧ ಪಡುಬಿದ್ರಿಯಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ಹಮ್ಮಿಕೊಂಡಿರುವ ಅನಿರ್ದಿಷ್ಟಾವಧಿ ಪ್ರತಿಭಟನೆಯಲ್ಲಿ ಭಾಗವಹಿಸಿ ಮಾತನಾಡಿದ್ರು. ಇದೀಗ ಈ ಪ್ರತಿಭಟನೆ ಹಗಲು ರಾತ್ರಿ ಎನ್ನದೇ 5ನೇ ದಿನವೂ ಮುಂದುವರೆದಿದೆ. ಬಹುತೇಕ ಹೆಚ್ಚಿನ ಸಂಘಟನೆಗಳು ಈ ಜನಪರ ಹೋರಾಟಕ್ಕೆ ಬೆಂಬಲ ಸೂಚಿಸಿ ಪ್ರತಿಭಟನೆಯಲ್ಲಿ ಭಾಗವಹಿಸುತ್ತಿದೆ. ದಿನದಿಂದ ದಿನಕ್ಕೆ ಪ್ರತಿಭಟನೆಯ ಕಾವು ಹೆಚ್ಚುತ್ತಿದ್ದರೂ ಜಿಲ್ಲಾಡಳಿತವಾಗಲಿ ನವಯುಗ್ ಕಂಪನಿಯಾಗಲಿ ಸ್ಪಂದಿಸುತ್ತಿಲ್ಲ. ಜಿಲ್ಲಾಡಳಿತ ಸಹಿತ ಪೊಲೀಸ್ ಇಲಾಖೆ ನವಯುಗ್ ಕಂಪನಿಯೊಂದಿಗೆ ಶಾಮೀಲಾಗಿ ನಮ್ಮ ಹೋರಾಟವನ್ನು ದಮನಿಸುವತ್ತ ಮುಂದುವರೆದಿದೆ. ನಮ್ಮ ಈ ಹೋರಾಟ ಮುಗಿಸಿ ಹೋದ ಹೋರಾಟದಂತಲ್ಲ, ಜನಪರ ಬೇಡಿಕೆ ಈಡೇರುವವರೆಗೂ ಮುಂದುವರಿಯಲಿದೆ ಎಂದರು. ಹಣದ ಗಂಟು ಮತ್ತು ಕೆಲವೊಂದು ಪಾಸ್ಗಳನ್ನು ವಿತರಣೆ ಮಾಡಿಸಿ ಅವರನ್ನ ಕಳಿಸಿಕೊಡುವಂತಹ ಒಂದು ಪದ್ಧತಿ. ಬಹುಶಃ ಇದರಲ್ಲಿ ಇಲ್ಲಿಯ ದೊಡ್ಡ ದೊಡ್ಡ ರಾಜಕಾರಣಿಗಳು ಕೂಡ ಇವರ ಈ ಒಂದು ಭ್ರಷ್ಟಾಚಾರದ ಕೂಪಕ್ಕೆ ಬಲಿಯಾಗಿಟ್ಟುಕೊಂಡು ಜನತೆಗೆ ಮೋಸ ಮಾಡ್ತಾ ಇದ್ದಾರೆ ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಹೇಳಿಕೆ ಇಷ್ಟಪಡ್ತಾ ಇದ್ದೇನೆ. ಬಹುಶಃ ಕರ್ನಾಟಕ ರಕ್ಷಣಾ ವೇದಿಕೆಯನ್ನ ಆ ರೀತಿಯಾಗಿ ನಿಮ್ಮ ಕ್ಯಾಶೋನೆಟ್ಗಳನ್ನ, ಜ್ಯೂಸುಗಳನ್ನ, ಹಣದ ಗಂಟುಗಳನ್ನ ನೀಡಿಕೊಂಡು ಕರ್ನಾಟಕ ರಕ್ಷಣಾ ವೇದಿಕೆಯನ್ನ ಕಳೆದ ಕೆಲವು ದಿನಗಳ ಹಿಂದೆ ಹೋರಾಟ ಸಮಿತಿಗಳು ಎಂಬುದಾಗಿ ಟೋಲ್ ಬುಡದಲ್ಲಿ ಪ್ರತಿಭಟನೆ ನಡೆಸಿ 3 ದಿನದೊಳಗೆ ಜಿಲ್ಲಾಡಳಿತ ನ್ಯಾಯ ದೊರಕಿಸಿಕೊಡದಿದ್ದಲ್ಲಿ ಉಗ್ರ ಹೋರಾಟ ನಡೆಸುತ್ತೇನೆ ಎಂದರು. ವಾರ ಕಳೆದರೂ ಎಲ್ಲಿ ನಾಪತ್ತೆಯಾಗಿದ್ದಾರೆ ಎಂಬುದಾಗಿ ದಲಿತ ಮುಖಂಡ ಲೋಕೇಶ್ ಕಂಚಿನಡ್ಕ ಪ್ರಶ್ನಿಸಿದ್ದಾರೆ. ತಮ್ಮ ಸ್ವಹಿತಕ್ಕಾಗಿ ನಡೆಸಿದ ಪ್ರತಿಭಟನೆಯಲ್ಲಿ ಜನರಿಗೆ ನ್ಯಾಯ ಸಿಗದಿದ್ರೂ ಅವರು ತಮ್ಮ ಸ್ವಂತ ಬೇಡಿಕೆಗಳನ್ನು ಈಡೇರಿಸಿಕೊಳ್ಳುವಲ್ಲಿ ಯಶಸ್ವಿಯಾಗಿದ್ದಾರೆ ಎಂಬುದಾಗಿ ಅವರು ಆರೋಪಿಸಿದ್ದಾರೆ. ಈ ಸಂದರ್ಭ ನವೀನ್ ಚಂದ್ರ ಜೆ ಶೆಟ್ಟಿ, ಅನ್ಸರ್ ಅಹಮದ್, ರಿಯಾಜ್ ಮುಳ್ಳೂರು, ಆಸಿಫ್ ಕಂಚಿನಡ್ಕ, ಸೈಯದ್ ಮುಂತಾದವರು ಭಾಗವಹಿಸಿದ್ರು. ಸುರೇಶ್ ಮಾಳ್, ವಿ4 ನ್ಯೂಸ್ 24/7 ಪಡುಬಿದ್ರೆ.